ಹಿರಿಯರು ಕಲ್ಲಾಪಿನ ಯುವಕರು ಸಂಘಟಿಸಿಕೊಂಡು ಇವತ್ತು ಸಂಘಟಿಸಲ್ಪಟ್ಟಂತ ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪು ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಬ್ಲಡ್ ಡೊನೇಷನ್ ಕ್ಯಾಂಪ್ ಅದರ ಜೊತೆಯಲ್ಲಿ ಮೆಡಿಕಲ್ ಆಪ್ಟಿಮೆಟ್ರಿಕ್ ಮತ್ತು ಆರ್ಥೋ ಕ್ಯಾಂಪಿನ ಈ ಒಂದು ಅರ್ಥಪೂರ್ಣ ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಅತಿಥಿ ಗುರುರಾಗಿರುವಂತಹ ನಮ್ಮ ಸನ್ಮಿತ ಭೀಷ್ಮ ಮಡಿಕೇರವರೇ, ಬಹುಶಃ ಯುವ ನಾಯಕರಾಗಿರುವಂತಹ ರಾಜ್ಯ ಅಲ್ಪಸಂಖ್ಯಾತ ನಿಗಮದ ಇವತ್ತು ಪ್ರಮುಖರಾಗಿರುವ ಸನ್ಮಾನ್ಯ ಸಲೀಂ ಮಾಸ್ತಿಕಟ್ಟೆ ಅವರೇ, ಯುವಕರು ಸನ್ಮಿತರಾಗಿರುವಂತಹ ಶಂಶೀರ್ ಅವರೇ, ಟೋವಿ ಕಲ್ಲಾಪ್ರವರೇ, ಅತ್ಯಂತ ಗೌರವಿತರು ಹಿರಿಯರು. ನಿಮಗೆ ಯುವಕರು ಇರಬೇಕು, ಹಿರಿಯರು ಅಂತ ಗೊತ್ತಾಗುದಿಲ್ಲ. ಕಿರಿಯರೇ, ಯುವಕರೇ, ಎವರ್ಗ್ರೀನ್ ಹೀರೋ, ಉಲ್ಲಾಲದ ಎವರ್ಗ್ರೀನ್ ಆಗಿರುವಂತಹ ಅಲ್ತಾಫ್ ಅಲೆಕೋಟ್ರವರೇ, ಅದು ನಮ್ಮ ಕೌನ್ಸಿಲ್ ಅಂತ ಆಸಿಫ್ ಅವರೇ, ಇಸ್ಮಾಯಿಲ್ ಅವರೇ, ಅಮೀರ್ ಅವರೇ, ಮುಂದಿರುವ ಎಲ್ಲ ನಮ್ಮ ಫಯಾಜ್ ಮತ್ತು ಎಲ್ಲ ನಮ್ಮ ಸದ್ದ ಮತ್ತು ಎಲ್ಲ ಸಾಧಿಗಳು ಬರ ಮೇಲೆ ಎಲ್ಲ ಸಮಿತ ಎಲ್ಲ ಯುವಕರೇ, ನಾನು ಬಹುಶಃ ಎಲ್ಲ ಕಲ್ಲಾಪಿನ ಯುವಕರು ಮತ್ತು ಉಲ್ಲಾಲದ ಎಲ್ಲ ಯುವಕರನ್ನು ಬಹುಶಃ ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರದೇಶದಲ್ಲಿ ಇವತ್ತು ಬ್ಲಡ್ ಕ್ಯಾಂಪ್ ಅನ್ನು ಇಟ್ಟುಕೊಳ್ಳುವ ಮೂಲಕ ಅದರ ಜೊತೆಲಿ ಆಪ್ಟೋಮೆಟ್ರಿಕ್ ಮತ್ತು ಆರ್ಥೋ ಸ್ಪೆಷಲಿಸ್ಟ್ ಆ ಒಂದು ನಮ್ಮ ಕ್ಯಾಂಪ್ ಅನ್ನು ಕೂಡ ಇರುವ ಮೂಲಕ, ಅದಲ್ಲದೆ ಆರ್ಥೋದಲ್ಲಿ ಬಹಳಷ್ಟು ಹೆಸರು ಪಡೆದ ಸಂಜಯ್ ಗಾಂಧಿ ಆಸ್ಪತ್ರೆ ಡಾಕ್ಟರ್ನಲ್ಲಿ ಕರೆಸುವ ಮೂಲಕ ಈ ಒಂದು ಉಲ್ಲಾಲದ ಸರ್ವ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಪ್ರಯೋಜನಕಾರಿಯಾಗುವಂತ ಆರೋಗ್ಯ ಶಿಬಿರ ಅಂತ ಏರ್ಪಾಡು ಮಾಡಿದ್ದೀರಿ. ಒಂದು ಕಡೆ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಯಾರು ತೊಂದರೆಗೊಳಪಟ್ಟಿದ್ದಾರ ಅವರಿಗೆ ಇವತ್ತು ಉಪಕಾರ ಆಗುವಂತ ಕೆಲಸ. ಎಲ್ಲಕ್ಕಿಂತಲೂ ಇದು ಜಾಸ್ತಿ ಏನಂತ ಹೇಳಿದ್ರೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಕ್ತಿತ್ವವನ್ನು ಬೈಗೂಡಿಸಿಕೊಂಡು ಅವರು ನಿಮ್ಮನ್ನು ನೋಡಿಕೊಂಡು ನಾವು ಕೂಡ ಸಾಮಾಜಿಕವಾಗಿಂತ ಕೆಲಸದಲ್ಲಿ ಭಾಗವಹಿಸಬೇಕು, ನಾವು ಕೂಡ ಬ್ಲಡ್ ಅನ್ನು ಕೊಡಬೇಕು, ಉಪಕಾರ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಇವತ್ತು ಆಗಿದೆ. ಆದ ಕಾರಣ ನಿಮ್ಮ ಈ ಕಾರ್ಯಕ್ರಮದ ಏರ್ಪಾಡು ಮಾಡಿ ಮಾಡಿದ ಸಾವಿರಾರು ಯುವಕರು ನಿಮ್ಮನ್ನು ನೋಡಿಕೊಂಡು ಮುಂದಿನ ದಿನಗಳ ಅವರವರ ಪ್ರದೇಶದಲ್ಲಿ ಈ ರೀತಿಯ ಕ್ಯಾಂಪ್ ಅನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜದ ಸರ್ವರಿಗೂ ಕೂಡ ಉಪಕಾರ ಮಾಡುವ ಕೆಲಸವನ್ನು ಖಂಡಿತವಾಗಿ ಮಾಡ್ತಾರಂತ ಹೇಳಿಕೆ ನಾನು ಬಹುಶಃ ಕಲ್ಲಾಪಿನ ಯುವಕರನ್ನು ನೀವೆಲ್ಲ ಫುಟ್ಬಾಲ್ ಆಯೋಜನೆ, ಕ್ರಿಕೆಟ್ ಆಯೋಜನೆ, ಅದರ ಜೊತೆಲಿ ಈ ರೀತಿಯ ಸಾಮಾಜಿಕ ಚಿಂತನೆ ಮಾಡ್ತಿದ್ರು ಎಲ್ಲ ಕೂಡ ಮಾದರಿ ಅಂತ ಹೇಳಿಕೊಳ್ತಾ ಆದ ಕಾರಣ ಮುಂದೆ ಅಲ್ತಾಫ್ ಹೇಳ್ತಾ ಮುಂದೆ ಒಂದು ಬಾಡಿ ಬಿಲ್ಡಿಂಗ್ ಕೂಡ ಇಲ್ಲಿ ಬಿಡುವ ಆದ ಕಾರಣ ಬಹುಶಃ ಎಲ್ಲ ರೀತಿಯ ಎಲ್ಲರಿಗೂ ಸಹಕಾರ ಮಾಡುವಂಥ ಎಲ್ಲ ಜೊತೆ ಸೇರುವಂಥದ್ದು ಎಲ್ಲ ವರ್ಗದಲ್ಲಿ ಪ್ರೀತಿ ವಿಶ್ವಾಸ ಮಾಡುವಂಥ ಯುವಕರು ಎಲ್ಲರೂ ಕೂಡ ಮಾದರಿ ಎಂದು ಹೇಳಿಕೊಳ್ತಾ ನಾನು ಕಲ್ಲಾಪಿನೆಲ್ಲ ಹಿರಿಯರನ್ನು, ಯುವಕರನ್ನು, ಸನ್ಮಿತ್ರರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಸಹೋದರರಿಗೆಲ್ಲರಿಗೂ ನಮಸ್ಕಾರ. ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪು ಇದರ 4ನೇ ವರ್ಷದ ಬ್ಲಡ್ ಡೊನೇಷನ್ ಕ್ಯಾಂಪ್, ಅದರೊಟ್ಟಿಗೆ ಕಣ್ಣಿನ ತಪಾಸಣಾ ಚಿಕಿತ್ಸೆ ಮತ್ತು ಮೂಳೆಗಳ ತಪಾಸಣಾ ಚಿಕಿತ್ಸೆ ಮಾಷಾ ಅಲ್ಲಾ 4 ವರ್ಷದಿಂದ ನಿರಂತರವಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ತಮ್ಮ ಆರೋಗ್ಯದಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಎಂಬ ಉದ್ದೇಶದಿಂದ ಸಮಾಜದ ಎಲ್ಲ ಜನರು ಸೇರಿಸಿ ಈ ಉತ್ತಮವಾದ ಸಮಾಜಮುಖ ಕಾರ್ಯಕ್ರಮ ಮಾಡೋದು ಅಲ್ಹಮ್ದುಲಿಲ್ಲಾ ತುಂಬ ಸಂತೋಷ. ಪ್ರೀತಿಯ ಈ ಕಲ್ಲಾಪಿನ ಬ್ಲಡ್ ಕ್ಯಾಂಪ್ನ ಎಲ್ಲ ಸದಸ್ಯರುಗಳು ಮಾಷಾ ಅಲ್ಲಾ ನಿಮ್ಮನ್ನು ನಾವು ಪ್ರಶಂಸಿಸಬೇಕು. ಏಕೆಂದರೆ ಒಬ್ಬ ವ್ಯಕ್ತಿ ಸಮಾಜಮುಖವಾದ ಕಾರ್ಯಕ್ರಮ ಮಾಡಬೇಕಾದರೆ ಅವನು ಜೀವನದಲ್ಲಿ ಸಮಾಜಮುಖಿಯಾಗಿ ಅವನು ಜೀವನದಲ್ಲಿ ನಡೆಸಿದರೆ ಮಾತ್ರ, ಸಮಾಜಮುಖವಾಗಿ ಬೆಳೆದರೆ ಮಾತ್ರ ಅವನಿಗೆ ಸಮಾಜದಲ್ಲಿರುವ ಕಟ್ಟ ಕಡೆ ವ್ಯಕ್ತಿಗೂ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು ಎಂಬುದನ್ನು ನಾವು ಕಲ್ಲಾಪು ಬ್ಲಡ್ ಹೆಲ್ಪ್ ಲೈನಿಂದ ಕಲಿಯಬೇಕಾಗಿದೆ. ಒಂದು ಸರ್ಕಾರಕ್ಕೆ ತನ್ನ ರಾಜ್ಯದ ಅಥವಾ ತನ್ನ ದೇಶದ ಎಲ್ಲ ಪ್ರಜೆಗಳನ್ನು ಕೂಡ ಅವನಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅಭಿವೃದ್ಧಿ ಮಾಡಬೇಕಾದರೆ ಆ ಸರ್ಕಾರವು ಸಮಾಜದ ಎಲ್ಲ ಸಾಮಾಜಿಕ ಸಂಘಟನೆಗಳೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ ಅಭಿವೃದ್ಧಿ ಆಗಬಹುದು. ಅದು ಮಾತ್ರ ನಮಗೆ ಈ ದೇಶದಲ್ಲಿ ಜಾತ್ಯತೀತವಾಗಿ ನೆಲೆಸಲಿಕ್ಕೆ ಸಾಧ್ಯ ಉಂಟು. ಪ್ರೀತಿಯ ಎಲ್ಲ ಜನರಿಗೆ ಇವತ್ತು ಇಲ್ಲಿ ಪಡೆಯುವ ಬ್ಲಡ್ಗಳು ಒಂದು 600 ಬಾಟಲ್ ಬ್ಲಡ್ಗಳು ಇವತ್ತು ಕಲೆಕ್ಷನ್ ಆಗಬಹುದು. ಈ 600 ಬ್ಲಡ್ ದಾನಿಗಳು, ಬ್ಲಡ್ ನೀಡುವವರು ಯಾರಾಗಿದ್ದಾರೆ?
ಈ ಬ್ಲಡ್ ಅನ್ನು ನೀಡಿದ, ಈ ಬ್ಲಡ್ ಅನ್ನು ಪಡೆದುಕೊಂಡು ಈ ಬ್ಲಡ್ ಯಾವ ರೀತಿಯಲ್ಲಿ ಸದುಪಯೋಗ ಆಗಬಹುದು, ಈ ಬ್ಲಡ್ ಯಾರಿಗೆ ಹೋಗಬಹುದು. ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ 7-8 ಮೆಡಿಕಲ್ ಕಾಲೇಜ್ಗಳಿವೆ, ಹಲವಾರು ಆಸ್ಪತ್ರೆಗಳಿವೆ, ಸಾವಿರಾರು ರೋಗಿಗಳಿವೆ. ಈ ಬ್ಲಡ್ ಪಡೆಯುವಂಥ ಬ್ಲಡ್ ಈ ದಕ್ಷಿಣ ಜಿಲ್ಲೆಯ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಕಪ್ಪು ಬೆಳಗಿನವರು, ಕಪ್ಪಿನವರು, ಬಡವರು, ಶ್ರೀಮಂತರು ಯಾವುದೇ ಭೇದ ಭಾವ ಇಲ್ಲದೆ ಈ ಬ್ಲಡ್, ಈ ರಕ್ತವು ಎಲ್ಲ ರೋಗಿಗಳಿಗೆ ಸಹಾಯವಾಗಬಹುದು. ಇದಾಗಿದೆ ಜಾತ್ಯತೀತ ರಾಷ್ಟ್ರ. ಸರ್ವಶಕ್ತನ ಅಲ್ಲಾಹನು ಈ ದೇಶದಲ್ಲಿ ಜಾತ್ಯತೀತವಾಗಿ ನೆಲೆಸಲು ನಮಗೆಲ್ಲ ತೌಫೀಕ್ ನೀಡಲಿ. ಅದೇ ರೀತಿ ಈ ಬ್ಲಡ್ ಕ್ಯಾಂಪ್ನವರು ಮಾಡುತ್ತಿರುವ ಈ ಸಮಾಜ ಸೇವೆಯು ಈ ನಿರಂತರವಾಗಲಿ, ನೆಲೆಗೊಳ್ಳಲಿ. ಈ ನೆಕ್ಸ್ಟ್ ಮುಂದಿನ ಜನಾಂಗಕ್ಕೂ ಕೂಡ ಇದು ಒಂದು ಪಾಠವಾಗಲಿ ಎಂದು ಹೇಳುತ್ತಾ, ಈ ಬ್ಲಡ್ ಕ್ಯಾಂಪ್ ಕಲ್ಲಾಪನವರು ನಡೆಸುತ್ತಿರುವ ಈ ಬ್ಲಡ್ ಕ್ಯಾಂಪಿಗೆ ಉಲ್ಲಾಲ ಜಮಾತಿನ ಪರವಾಗಿ ಸರ್ವವಿಧ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಕಲ್ಲಾಪು ಪರಿಸರದಲ್ಲಿ ವರ್ಷಂಪ್ರತಿ ನಡೆಯುವಂತಹ ಈ ಉಚಿತ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರತಿ ವರ್ಷ ಈ ಭಾಗದಲ್ಲಿ ಇಲ್ಲಿಯ ಯುವಕರು ಸೇರಿಕೊಂಡು ಬಹಳ ಅಚ್ಚುಕಟ್ಟಾಗಿ, ಬಹಳ ಸುಂದರತೆಯಿಂದ ಜನರನ್ನು ಸೇರಿಸಿಕೊಂಡು ಬಹಳ ಬೃಹತ್ ಮಟ್ಟದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ 2026ನೇ ವರ್ಷದ ಈ ಶಿಬಿರವು ಬಹಳ ಯಶಸ್ವಿಯಾಗಿ ಇದೀಗಾಗಲೇ ಸನ್ಮಾನ್ಯ ವಿಧಾನಸಭೆಯ ಸಭಾಪತಿಗಳಾದ ಯು ಟಿ ಖಾದರ್ ಸಾಹೇಬರ ಹಸ್ತದಿಂದ ಉದ್ಘಾಟನೆಗೊಳಿಸಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪರಮಾತ್ಮನ ನಾನು ಬೇಡಿಕೊಳ್ಳುತ್ತಾ, ಅನೇಕ ಮಂದಿಗೆ ಇದು ಪ್ರಯೋಜನಕಾರಿ, ಇದಕ್ಕಿಂತ ಮೊದಲು ಆಗಿದೆ, ಆಗಬೇಕು. ಇದುವರೆಗೂ ಕಂಡಿರ್ತಕ್ಕಂಥ ಜನರಿಗಿಂತಲೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನರುಗಳು ಬಂದು ಸೇರಿ ಇದನ್ನು ಯಶಸ್ವಿಗೊಳಿಸುತ್ತಾ ನೋಡುವಾಗ ಬಹುಶಃ ಈ ಭಾಗದಲ್ಲಿ ಅತಿ ಹೆಚ್ಚು ಜನರು ಬಂದು ಪಾಲ್ಗೊಳ್ಳುವಂತಹ, ಅದೇ ರೀತಿ ರಕ್ತದಾನ ಮಾಡುವಂತಹ ಒಂದು ಶಿಬಿರ ಇದಾಗಿರಬಹುದು ಅಂತ ನನಗೆ ಅನಿಸ್ತಾ ಇದೆ. ಮುಂದಕ್ಕೆ ಕೂಡ ಈ ಸಂಸ್ಥೆಯಿಂದ ಇದಕ್ಕಿಂತಲೂ ಯಶಸ್ವಿ ರೀತಿಯಲ್ಲಿ ಜನರ ಸಹಕಾರದಿಂದ ನೆರವೇರಿಸಿಕೊಳ್ತಾ ಬರಲಿ ಅಂತ, ಅದೇ ರೀತಿ ಜನರಿಗೂ ಇದರಿಂದಾಗಿ ಸಹಕಾರ ಒದಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಬಾರಿ ವಿಶೇಷತೆ ರಕ್ತದಾನದೊಂದಿಗೆ ಕಣ್ಣಿನ ತಪಾಸಣೆ, ಅದಕ್ಕಿಂತಲೂ ಹೆಚ್ಚಾಗಿ ಬೆಂಗಳೂರಿನಿಂದ ಸಂಜಯ್ ಗಾಂಧಿ ಆಸ್ಪತ್ರೆಯಿಂದ ನುರಿತ ತಜ್ಞರನ್ನು ತರಿಸಿಕೊಂಡು ಇಲ್ಲಿ ಆರ್ಥೋ ಶಿಬಿರ ಕೂಡ ಆಯೋಜನೆ ಮಾಡಿರುವುದು ಬಹುಶಃ ಇದು ಈ ಸ್ಪೋರ್ಟ್ಸ್ಮೆನ್ಸ್ ಯಾರೆಲ್ಲ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಆಟಗಾರರಿದ್ದಾರೆ ಅವರಿಗೆ ಬಹಳ ಪ್ರಯೋಜನಕಾರಿ ಆಗತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೊಂದು ಆದಿತ್ಯರದ್ದು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾರೆ. ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪ್ ಕಡೆಯಿಂದ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಎಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲ ಒಂದು ಯೂತ್ಗಳನ್ನು ಸಂಘಟನೆ ಮಾಡಿ ಒಂದು ಬ್ಲಡ್ ಕ್ಯಾಂಪ್ ಮಾಡ್ತಿದ್ದಾರೆ. ಇದರಲ್ಲಿ ನೂರಾರು ಜನದ ಪ್ರಾಣ ಕಾಪಾಡುವ ಒಳ್ಳೆಯ ಉದ್ದೇಶ ಇಟ್ಟುಬಿಟ್ಟು ಮಾಡ್ತಿದ್ದಾರೆ. ಇವರಿಗೆ ಒಳ್ಳೆಯದಾಗಲಿ. ಹಾಗೆ ಇನ್ನೂ ಸಹ ಇವರಿಗೆ ಖಂಡಿತ ಇವರಿಗಿನ್ನೂ ಈ ಎಷ್ಟು ಜನಗಳು ಸಂಘ ಸಂಸ್ಥೆಗಳು ಎಷ್ಟು ಜನಗಳು ಈ ಬ್ಲಡ್ ಕ್ಯಾಂಪಲ್ಲಿ ಮೆಂಬರ್ಗಳಿದ್ದಾರೆ ಅವರಿಗೆ ಇನ್ನೂ ಅವರಿಗೆ ಶಕ್ತಿ ದೇವರು ತುಂಬಲಿ ಅಂತ ಹೇಳ್ಕೊಂಡು, ಹಾಗೆ ಅವ್ರಿಗೆ ಇನ್ನೂ ಇಂಥ ಒಳ್ಳೆ ಕೆಲಸ ಮಾಡಲಿಕ್ಕೆ ಇನ್ನೂ ಅವ್ರಿಗೆ ಶಕ್ತಿ ದೇವರು ಕೊಡಲಿ ಅಂತ ನಾನು ದೇವರ ಹತ್ರ ಮತ್ತು ಅವರ ಪ್ರಾರ್ಥನೆ ಮಾಡೋ ಅಲ್ಲನ ಹತ್ರ ಸಹ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಾನು ಅವರಿಗೆ ಹೇಳ್ತಾ ಇದ್ದೇನೆ. ಇನ್ನು ಅವ್ರ ಹಿಂದೆ ಖಂಡಿತ ಆಗಿ ಅವ್ರ ಹಿಂದೆ ನಾನು ಇರ್ತೇನೆ. ಖಂಡಿತ ಅವರಿಗೆ ನನ್ನ ಕಡೆಯಿಂದ ಏನಾಗಬೇಕು ಅದನ್ನು ಖಂಡಿತ ನನ್ನ ಕಡೆಯಿಂದ ಅವರಿಗೆ ಸಹಾಯ ಮಾಡಿ ಕೊಡ್ತೇನೆ ಅಂತ ನಾನು ಹೇಳ್ತು ಈ ಬ್ಲಡ್ ಕ್ಯಾಂಪ್ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ನಮಸ್ತೆ. ಹೆಲ್ಪ್ ಲೈನ್ ಕಲ್ಲಾಪು ಬ್ಲಡ್ ಡೊನೇಷನ್ ಇದು 4ನೇ ವರ್ಷದ ರಕ್ತದಾನ ಶಿಬಿರ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದೊಂದು ಸಾಮಾಜಿಕವಾಗಿ ಬಹಳ ಪ್ರೇರಣಾಯುಕ್ತ ಕೆಲಸವಾಗಿದೆ. ನನಗೆ ಬಹಳ ಖುಷಿಯಾಯಿತು. ಬಹಳಷ್ಟು ಮಂದಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವು ಸಂಜೆವರೆಗೆ ನಡೆದು ಸುಮಾರು 600ರಿಂದ 1000 ಯೂನಿಟ್ಗಳಷ್ಟು ರಕ್ತದಾನ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ. ಭಾಳ ಯಶಸ್ವಿಯಾಗಿ ನಡೆಯಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಕೂಡ ಸ್ವಯಂ ಪ್ರೇರಿತರಾಗಿ ಇದು ರಕ್ತದಾನವನ್ನು ಮಾಡಿದ್ದೇನೆ. ತುಂಬ ಒಳ್ಳೆಯ ಕಾರ್ಯಕ್ರಮ, ಯಶಸ್ವಿಯಾಗಲಿ. ಕಲ್ಲಾಪು ಈ ಸಂಘಟನೆ ಮೂಲಕವಾಗಿ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಶಂಷೀರ್ ಕಲ್ಲಾಪು ಮತ್ತು ಫಯಾಜ್ ಕಲ್ಲಾಪು ಮತ್ತು ಎಲ್ಲ ಸಂಗಡಿಗರೊಂದಿಗೆ ಸೇರಿಕೊಂಡು ಕಳೆದ 4 ವರ್ಷದಿಂದ ಈ ಭಾಗದಲ್ಲಿ ಸುಮಾರು ಒಂದು ದಿವಸದಲ್ಲಿ ಸಾಧನೆಯ ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ದಾರೆ. ಸುಮಾರು 600ರಿಂದ 1000ವರೆಗಿನ ಯೂನಿಟ್ ರಕ್ತವನ್ನು ದಾನಿಗಳಿಂದ ಪಡೆದು
ಅಶಕ್ತ ರೋಗಿಗಳಿಗೆ ಮತ್ತು ಬಡ ಕುಟುಂಬದ ರೋಗಿಗಳಿಗೆ ತುರ್ತು ಅವಶ್ಯಕತೆ ಬಿದ್ದಾಗ ನೀಡುವಂಥ ವ್ಯವಸ್ಥೆಯನ್ನು ಮಾಡ್ತಿರುವಂಥ ಬ್ಲಡ್ ಹೆಲ್ಪ್ಲೈನ್ ಕಲ್ಲಾಪ್, ಇದಕ್ಕೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆ ಈ ಸಂದರ್ಭ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಬಂಧುಗಳೇ. ಅನೇಕ ಕೆಲಸ ಕಾರ್ಯಗಳಲ್ಲಿ ಸಮಾಜಮುಖಿಯಾದಂಥ ಅನೇಕ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇವತ್ತು ಈ ದಿನ ಸುಮಾರು ಸಾವಿರಾರು ಜನಗಳ ಸಹಕಾರದೊಂದಿಗೆ, ಅನೇಕ ಊರ ಮತ್ತು ಪರವೂರ ಮಹನೀಯರ ಸಹಕಾರದೊಂದಿಗೆ ಕರ್ನಾಟಕ KMC ಆಸ್ಪತ್ರೆ ಮತ್ತು ಎನೆಪಯ ಕಾಲೇಜು ಮತ್ತು ಆಸ್ಪತ್ರೆ, ಅದೇ ರೀತಿಯಲ್ಲಿ KS ಹೆಗ್ಡೆ ಆಸ್ಪತ್ರೆ ಮತ್ತು ಕನಚೂರು ಆಸ್ಪತ್ರೆಯೊಂದಿಗೆ ಕಣ್ಣಿಗೆ ಸಂಬಂಧಪಟ್ಟಂಥ ರೋಗಗಳ ತಪಾಸಣೆ ಮತ್ತು ಮೂಳೆ ಮತ್ತು ಎಲುಬುಗಳ ವಿಶೇಷವಾದಂಥ ತಜ್ಞರ ಮೂಲಕವಾದಂಥ ಒಂದು ತಪಾಸಣೆ, ಅದೇ ರೀತಿಯಲ್ಲಿ ವಿಶೇಷವಾಗಿ ರಕ್ತದಾನ ಶಿಬಿರ. ಈ ಶಿಬಿರದಲ್ಲಿ ಎಲ್ಲ ಈ ಭಾಗದ ಯುವಕರನ್ನು ಸೇರಿಸಿಕೊಂಡು ತಮ್ಮಿಂದ ಆಗುವಂಥ ಸೇವೆಯನ್ನು ಈ ಸಮಾಜಕ್ಕೆ ಅರ್ಪಿಸುವ ಮೂಲಕವಾಗಿ ನಮ್ಮ ಹೆಲ್ಪ್ಲೈನ್ ಕಲ್ಲಾಪ್ ಬಹಳ ಸಾಮಾಜಿಕವಾದಂಥ ಕೆಲಸ ಕಾರ್ಯ ಮಾಡ್ತಾ ಇದೆ ಬಂಧುಗಳೇ. ಹಾಗಾಗಿ ಈ ಒಂದು ಸಂಘ ಸಂಸ್ಥೆಗಳಿಗೆ ದಾನಿಗಳಾದ ತಾವೆಲ್ಲರೂ ಕೂಡ ಈ ಸಂಸ್ಥೆಗೆ ಸಹಕರಿಸುವ ಮೂಲಕವಾಗಿ ಮತ್ತು ಅವರನ್ನು ಪ್ರೋತ್ಸಾಹಿಸುವ ಮೂಲಕವಾಗಿ ಈ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಬೇಕಾದ್ದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿಯಾಗಿದೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಈ ಮೂಲಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ, ಈ ಸಮಾಜಕ್ಕೆ ತಾವೆಲ್ಲರೂ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳಿ ಈ ಕಾರ್ಯ ಬಹಳ ಯಶಸ್ವಿಯಾದಂಥದ್ದು ಮತ್ತು ಸಮಾಜಮುಖಿಯಾದಂಥದ್ದು. ಈ ಮೂಲಕವಾಗಿ ತಮ್ಮೆಲ್ಲರಿಗೂ ಕೂಡ, ಈ ಕಾರ್ಯಕರ್ತರಿಗೆಲ್ಲರಿಗೂ ಕೂಡ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತಾ ಇದ್ದೇನೆ. ಬ್ಲಡ್ ಹೆಲ್ಪ್ಲೈನ್ ಕಲ್ಲಾಪು ಇದರ ವತಿಯಿಂದ ಏರ್ಪಡಿಸಿದಂಥ ಈ ಒಂದು ರಕ್ತದಾನ ಶಿಬಿರ ಖಂಡಿತವಾಗಿ ಕೂಡ ನನ್ನ ಅನಿಸಿಕೆಯ ಮಟ್ಟಿಗೆ ಬಹಳಷ್ಟು ರಕ್ತದಾನ ಶಿಬಿರ ನಾವು ಕೂಡ ಏರ್ಪಡಿಸಿದ್ದೇವೆ ಮತ್ತು ಬೇರೆ ಕಡೆ ನಾನು ಕೂಡ ರಕ್ತದಾನ ಶಿಬಿರವನ್ನು ಪಾಲ್ಗೊಂಡಿದ್ದೇನೆ. ಆದರೆ ಈ ಒಂದು ಬ್ಲಡ್ ಡೋನರ್ಸ್ ಹೆಲ್ಪ್ಲೈನ್ ಕಲ್ಲಾಪು ಏರ್ಪಡಿಸುವಂಥ ಈ ಒಂದು ರಕ್ತದಾನ ಶಿಬಿರ ಅವಶ್ಯಕತೆಗಾಗಿ ಅದು ಹೇಳಿದರೆ ಭಾಳಷ್ಟು ಮಾತಿದೆ. ನಮ್ಮ ಕಲ್ಲಾಪು ತ್ವಾಹಿ ಮತ್ತು ಉಳ್ಳಾಳದ ತ್ವಾಹ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ರಕ್ತದಾನ ಶಿಬಿರ ಬಹಳಷ್ಟು ವಿಜೃಂಭಣೆ ಶಿಬಿರ ಅಂತ ಹೇಳ್ಬೋದು. ನಾನು ನನ್ನೊಟ್ಟಿಗೆ ಬರುವಂಥ ಯುವಕರಲ್ಲಿ ನಾವು ಮಾತಾಡೋದು, ಇಂತಹ ಒಂದು ಶಿಬಿರ ಖಂಡಿತ ನಮ್ಮ ಈ ಭಾಗದಲ್ಲಿ ಎಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಒಂದು ಅಗತ್ಯ 4-5 ಹಾಸ್ಪಿಟಲನ್ನು ಒಳಗೊಂಡು ಮಾಡುವಂಥ ಈ ಒಂದು ಶಿಬಿರ ಒಂದು ಬೃಹತ್ ದೊಡ್ಡ ಮಟ್ಟದ ಶಿಬಿರ ಅಂತ ಹೇಳ್ಬೋದು. ನಮ್ಮ ಉಳ್ಳಾಲ ಭಾಗದ ಎಲ್ಲರಿಗೂ ಒಂದು ಹೆಮ್ಮೆ ತರುವಂಥ ಒಂದು ರಕ್ತದಾನ ಶಿಬಿರ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಭಾಳಷ್ಟು ಖರ್ಚು ವೆಚ್ಚ ಮಾಡುವಂಥ ಈ ಒಂದು ರಕ್ತ ಶಿಬಿರ, ಇದರಲ್ಲಿ ಬರುವಂಥ ಎಲ್ಲ ರಕ್ತದಾನಿಗಳಿಗೆ ಒಂದು ಹಣ್ಣು ಹಂಪಲು ಕೊಡುವಂಥ ಒಂದು ರೀತಿಯನ್ನು ನೋಡಿದರೂ ಕೂಡ ಅದರೊಟ್ಟಿಗೆ ಎಲ್ಲರಿಗೂ ಕೂಡ ಊಟೋಪಚಾರ ಕೂಡ ಒಂದು ವ್ಯವಸ್ಥೆ ಮಾಡಲಾಗಿದೆ. ಹೆಂಗಸರಿಗೂ ಕೂಡ ವ್ಯವಸ್ಥೆ ಇದೆ ಇಲ್ಲಿ. ಮತ್ತು ಇನ್ನೊಂದು ವಿಶೇಷವಾಗಿ ಕಣ್ಣಿನ ಶಿಬಿರ, ಈವಾಗಲೇ ನಾನು ನೋಡೋ ಮಟ್ಟಿಗೆ 700 ಚಿಲ್ಲರೆ ಕಳೆದಿದೆ. ಕಳೆದ ವರ್ಷ ಕೂಡ 500 ಮೇಲೆ ಇತ್ತು. ಈ ಸಲ 700 ಮೇಲೆ ಕಣ್ಣಿನ ತಪಾಸಣೆ ಆಗಿದೆ. ಇದು ಎಲ್ಲ ಕೂಡ ಯಶಸ್ವಿಯಾಗಲಿ ಅಂತೇಳಿ ನಾನು ಎಲ್ಲರಿಗೂ ಕೂಡ ನಾನು ಶುಭಾಶಯವನ್ನು ಸಲ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಬ್ಲಡ್ ಹೆಲ್ಪ್ಲೈನ್ ಕಲ್ಲಾಪು ಇವರ 4ನೇ ವರ್ಷದ ಇದೊಂದು ಬ್ಲಡ್ ಡೊನೇಷನ್ ಕಾರ್ಯಕ್ರಮ. ಇದರಲ್ಲಿ ಈಗಾಗಲೇ 400ಕ್ಕೂ ಅಧಿಕ ರಕ್ತವನ್ನು ನಾವು ಸಂಗ್ರಹಿಸ್ತೇವೆ, ಯೂನಿಟನ್ನು. ಅದೇ ರೀತಿ ನಮ್ಮ ಪ್ರಕಾರ 500-550 ತನಕ ಆಗ್ಬೋದು. ಹೊರತು ಇದಕ್ಕೆ ಈಗಾಗಲೇ 210 ಮಂದಿ ಅದರ ಉಪಯೋಗವನ್ನು ಪಡೆದಿದ್ದಾರೆ. ಅದೇ ರೀತಿ ನಮ್ಮ ಕಣ್ಣಿನ ಒಂದು ತಪಾಸಣೆಯಲ್ಲಿ 650ಕ್ಕೂ ಅಧಿಕ ಜನರು ಪಾಲ್ಗೊಂಡಿರುತ್ತಾರೆ. ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಮ್ಮ ಊರಿನ ಎಲ್ಲರೂ ಸೇರಿ ಇದರಲ್ಲಿ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಅದೇ ರೀತಿ ಇನ್ನೂ ಕೂಡ ಈಗಾಗಲೇ ಗಂಟೆ 2:15 ಆಯಿತು, ಇನ್ನೂ ಕೂಡ 4:15 ತನಕ ಇದೆ. ಮುಂದೆ ಕೂಡ ಜನರು ಬರುವ ನಿರೀಕ್ಷೆ ಇದೆ. ಅದೇ ರೀತಿ ಒಂದು ಉತ್ತಮ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ಇದ್ದೆ. ಈ ಕಾರ್ಯಕ್ರಮವನ್ನು ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲ ಸಮುದಾಯದವರು ಸೇರಿ ಮಾಡಿದಂಥ ಒಂದು ಯಶಸ್ವಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸ್ತಾರೆ. ಎಲ್ಲರಿಗೂ ಈ ನಮ್ಮ ಬ್ಲಡ್ ಹೆಲ್ಪ್ಲೈನ್ ಕಲ್ಲಾಪು ಪರವಾಗಿ ನಾವು ಅವರಿಗೆ ಅಭಿನಂದಿಸ್ತೇವೆ. ಕಲ್ಲಾಪು ಇವತ್ತು ಆಯೋಜಿಸಿದಂತಹ ಈ ಒಂದು 3 ಕ್ಯಾಂಪ್, ರಕ್ತದಾನ ಶಿಬಿರ, ಆರ್ಥೋ ಕ್ಯಾಂಪ್, ಅದೇ ರೀತಿ ಉಚಿತ ಕಣ್ಣಿನ ತಪಾಸಣೆ, ಅದೇ ರೀತಿ ಉಚಿತ ಸ್ಪೆಕ್ಸ್ ವಿತರಣೆ, ಉಚಿತ ಆಪರೇಷನ್, ಈಗಾಗಲೇ 450ಕ್ಕಿಂತ ಹೆಚ್ಚು ನಾವು ರಕ್ತವನ್ನು ಕಲೆಕ್ಟ್ ಮಾಡಿದ್ದೇವೆ. ಅದಕ್ಕಿಂತ 600ಕ್ಕಿಂತ ಹೆಚ್ಚು ಈಗಾಗಲೇ ಕಣ್ಣಿನ ಉಚಿತ ತಪಾಸಣೆಯ ಶಿಬಿರಕ್ಕಾಗಿ ಈಗಾಗಲೇ ಜನರು ಬಂದಿದ್ದಾರೆ.
ಅದೇ ರೀತಿ 300ಕ್ಕೂ ಹೆಚ್ಚು ರೋಗಿಗಳು ಆರ್ತು ಅಂದರೆ ಮೂಳೆಯ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದರು. ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಕೈ ಜೋಡಿಸಿದಂತಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ಬ್ಲಡ್ ಹೆಲ್ಪ್ಲೈನ್ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದ.